ಕರಾವಳಿಯಲ್ಲಿ ಅದೆಷ್ಟೋ ಧಾರ್ಮಿಕ ಪುಣ್ಯಕ್ಷೇತ್ರಗಳಿವೆ. ಅವುಗಳಿಗೆ ಅದರದೇ ಆದಂತಹ ಕಾರಣಿಕ ಇತಿಹಾಸವಿದೆ. ಅಂತಹ ಪುರಾಣ ಪ್ರಸಿದ್ಧ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಎಣ್ಮೂರು ಗ್ರಾಮದ ಕೆಮ್ಮಲೆ ಹೇಮಳದಲ್ಲಿರುವ ಪುರಾತನವಾದ ನಾಗಬ್ರಹ್ಮ ದೇವಸ್ಥಾನ. ಕೆಮ್ಮಲೆ ಬ್ರಹ್ಮರ ಮೂಲಸ್ಥಾನ ಹಾಗೂ ಉಳ್ಳಾಕಲು ಪರಿವಾರ ದೈವಗಳ ದೈವಸ್ಥಾನ. ಈ ಪುಣ್ಯ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವದ ಸಂಭ್ರಮ. ಜನವರಿ 16ರಂದು ಧಾರ್ಮಿಕ ವೈದಿಕ ಕಾರ್ಯಕ್ರಮಗಳು ಮೊದಲುಗೊಂಡು ನಿನ್ನೆ ಕ್ಷೇತ್ರದಲ್ಲಿ ಬೆಳಗ್ಗೆ ಮಹಾಗಣಪತಿ ಹೋಮ, ಶುದ್ಧಿ, ಬಿಂಬ ಶುದ್ಧಿ, ಪವಮನ ಹೋಮ, ಆಶ್ಲೇಷ ಬಲಿ, ಮಂಗಳಾರತಿ ನಡೆಯಿತು. ಸಾಯಂಕಾಲ ಬ್ರಹ್ಮಕಲಶ ಪೂಜೆ, ಅಧಿವಾಸ ಹೋಮ, ಕಲಶಾಧಿವಾಸ, ಪ್ರಸಾದಾಧಿವಾಸ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಬಳಿಕ ಭಜನಾ ಕಾರ್ಯಕ್ರಮ ನಡೆಯಿತು. ಸಂಜೆ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಸಭಾ ಕಾರ್ಯಕ್ರಮವೂ ನಡೆಯಿತು.